ವಿಶ್ವ ಆರೋಗ್ಯ ಸಂಸ್ಥೆಯ ಸೂಚನೆಯ ಮೇರೆಗೆ ಕೇಂದ್ರ ಸರ್ಕಾರದ ಆದೇಶ ಅನ್ವಯ ಬೀಡಿ ಕಾರ್ಮಿಕರ ಆರೋಗ್ಯ ದೃಷ್ಟಿಯಲ್ಲಿ ಪರಿಹಾರದ ಉದ್ದೇಶಕ್ಕಾಗಿ ಉದ್ಯೋಗ ಮೇಳವನ್ನು ಪ್ರಾರಂಭಿಸಿದ್ದೇವೆ ಎಂದು ಬೀಡಿ ಕಾರ್ಮಿಕ ಕಲ್ಯಾಣ ಆಯುಕ್ತ ಶೇಖರ್ ಹೇಳಿದ್ದಾರೆ. ಅವರು ಕಾರ್ಕಳದ ರಾಮ ಸಭಾಭವನದ ಬೀಡಿ ಕಾರ್ಮಿಕರ ಆಸ್ಪತ್ರೆ ಬಳಿ ನಡೆದ ಭಾರತ ಕಾರ್ಮಿಕ ಇಲಾಖೆ ಬೀಡಿ ಕಾರ್ಮಿಕರ ಕಲ್ಯಾಣ ನಿಧಿ ಸಂಸ್ಥೆ ಬೆಂಗಳೂರು ಇದರ ವತಿಯಿಂದ ಬೀಡಿ ಕಾರ್ಮಿಕರ ಮಕ್ಕಳಿಗೆ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೀಡಿ ಕಾರ್ಮಿಕರಲ್ಲಿ ಬಹುತೇಕ ಮಂದಿಯ ವಯಸ್ಸು ಮಿತಿ ಮೀರಿದ್ದು ಬೀಡಿ ಕಾರ್ಮಿಕರಿಗೆ ಬದಲಿ ಉದ್ಯೋಗ ನೀಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಅವರ ಮಕ್ಕಳಿಗೆ ಉದ್ಯೋಗ ನೀಡುವ ಮೂಲಕ ಬೀಡಿ ಕಾರ್ಮಿಕರ ಸಂಖ್ಯೆಯನ್ನ ಇಳಿಮುಖ ಮಾಡುವ ಈ ಉದ್ದೇಶವಾಗಿದೆ. ಬೀಡಿ ಕಾರ್ಮಿಕರು ಇರುವ ಊರುಗಳಿಗೆ ತೆರಳಿ ಅಲ್ಲಿಯೇ ಉದ್ಯೋಗ ಮೇಳ ನಡೆಸುವ ಯೋಜನೆ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಎಂದರು. బీడీ ಕೆಲಸದಾಗಲೇ ಬರೀ ಕಾರ್ಮಿಕರಿಗಾಗಲಿ ಅಥವಾ ಅಕಲ ಜೋಕ್ಲಿಗಾಡು ಪರ್ಯಾಯ ಉದ್ಯೋಗ ಪಟ್ಟ ಬೇರೆ ಥರದ ಬೇಲೆಯ ಬಗ್ಗೆ ತರಬೇತಿ ಕೊಟ್ಟು ಬೇರೆ ಥರದ ಬೇಲೆ ಕೊಡುವಾಗ ಅಕಲ ಈ ಬೀಡಿ ಕಟ್ಟಿನ ಒಂದು ಬೇಲೆ ಹೆಚ್ಚಿನ ವರಮಾನ ಬರಬೇಕಂದ್ರೆ ಐಕು ಅವೇ ಥರದ ತೊಂದರೆ ಬರಲಿಕ್ಕ ತುಂಬ ನೋಡುವಂಥ ಒಂದು ಉದ್ದೇಶಕ್ಕೆ ಈ ತರಬೇತಿ ಕೊಡುವ ಶುರುಮಂತ. ಉದ್ಯೋಗ ಮೇಳದ ಸಿಇಒ ಆದಿನಾರಾಯಣ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಶಿಕ್ಷಣದ ಆಧಾರದಲ್ಲಿ ಬೆಂಗಳೂರಿನ ರೇವ್ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವಿಭಾಗದಲ್ಲಿ 4 ತಿಂಗಳ ಕಾಲ ತರಬೇತಿ ನೀಡಲಾಗುವುದು. ನಂತರ ಅವರಿಗೆ ಉದ್ಯೋಗ ನೀಡಲಾಗುವುದು ಹಾಗೂ ಇದರ ಉದ್ಯೋಗ ಮೇಳದ ಕುರಿತಂತೆ ಮಾಹಿತಿ ನೀಡಿದ್ರು. ಫ್ರೀ ಟ್ರೈನಿಂಗ್ ಗೋಸ್ಕರ ಹಾಕಿರ್ತೀವಿ. ಸೊ ದೇ ಅಪ್ರೋಚ್ ರೇವಾ ಯೂನಿವರ್ಸಿಟಿ ಅಂಡ್ ಆಸ್ಕ್, ನಿಮ್ಮ ಹತ್ರ ಏನು ಪ್ರೋಗ್ರಾಮ್ ಇದ್ದರೆ ನೀವು ನಮ್ಗೆ ಸಪೋರ್ಟ್ ಕೊಡಿ, ನಮ್ಮ ಹತ್ರ ಇಷ್ಟು ದುಡ್ಡಿದೆ, ನಾವು ಸಪೋರ್ಟ್ ಕೊಡ್ತೀವಿ ಟ್ರೈನಿಂಗ್ಗೆ ಅಂತ. ಸೊ ಇದೆಲ್ಲ ಒಂದೇ ಟೈಮಲ್ಲಿ ಆಯಿತು. ನಾವು ರೇವಾ ಯೂನಿವರ್ಸಿಟಿ ಅಪ್ರೋಚ್ ಮಾಡಿರೋದು ಟೆಕ್ ಮಹೀಂದ್ರ ರೇವಾ. ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಶೆಣಿ, ಸಹಾಯಕ ಆಯುಕ್ತರಾದ ಸಿ ಬಸವರಾಜ್, ಸಂದೀಪ್ ಚೌರಸ್ಯ, ಡಾಕ್ಟರ್ ಅಕ್ಷತಾ, ಡಾಕ್ಟರ್ ವೈಭವ್, ಡಾಕ್ಟರ್ ನಿಮಾ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.